नमस्कार. कारवार प्लस कोकणी न्यूज चॅनलाचे तुमगेले स्वागत. आतपळ्या आयचे खबरो. कारवारात काँग्रेस पक्षातर्फे जोरदार लोकसभा निवडणूक प्रचार. कारवार निवडणूक लागी पावली तसतसे आपापल्या पक्षातर्फे जोरदार तयारी चल्ला. एकमेकाचेर आरोप प्रत्यारोप हे सुरू असा. लोकसभा निवडणूक प्रचारासाठी काँग्रेस पक्षातर्फे काँग्रेस उमेदवार अंजली निंबाळकर यांनी कारवार तालुक्याच्या नंदनगद्दा ग्रामाच्या श्री नागनाथ देवस्थानात भेट देऊन पूजा करून आशीर्वाद घेतलो आणि कारवार ब्लॉक काँग्रेस वतीन कारवार नगरसभा व्याप्तीच्या पाद्री भागात बृहत प्रचार सभा आयोजित केली. या वेळार शेकड्यांशी कार्यकर्ते आणि मतदार हजर आशिल्ले. या वेळार काँग्रेस उमेदवार अंजली निंबाळकर हेमी सांगले की बीजेपी पक्षान निवडणुकी वेळार फक्त प्रचार सोडल्यार बाकी काहीच केले ना. देश संकटात असा. गरीबाल्या टॅक्सान अदानी आणि अंबानी श्रीमंत जातील आसात. या 10 वर्षात सार्वजनिक केंद्र सरकाराचेर बेजारल्यात. सिद्धरामय्या सरकाराल्या कार्यवैखरीक मनापासून खुश आसात असे सांगले. या वेळार आमदार सतीश सैल, ब्लॉक काँग्रेस अध्यक्ष समीर नाईक, शंभू शेट्टी, हरीश सागेकर आणि पक्षाचे इतर पदाधिकारी हजर आशिल्ले. अशेच अंकोला तालुक्यात घरान-घरा वचून आज काँग्रेस पक्षातर्फे प्रचार केलो. ಹಿರಿಯ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸಲೀಂ ಹರೀಶ್ ಆಗೇಕರ್ಗೆ ಇದೆ. ಯಾಕೆ ತಾವು ಎಲ್ಲರೂ ಕಾಂಗ್ರೆಸ್ ಪರ ನನ್ನ ಪರವಾಗಿ ಮತ್ತೆ ಹಾಕಬೇಕು ಅಂತ ನನ್ನ ವಿಚಾರ, ನನ್ನ ಅನಿಸಿಕೆ ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಆದರೆ ತಾವು ಎಲ್ಲರೂ ಇಷ್ಟು ಬಿಸಿಲಿಗೆ ಕೂಡ 1 ಗಂಟೆ ಆಗ್ತಾ ಇದೆ, ಆಲ್ಮೋಸ್ಟ್ 1:15. ಶೇಕಿ ನಿಜ, ಬಟ್ ದೇಶ ಕಷ್ಟ ಅಲ್ಲಿದೆ. ಆ ದೇಶ ಕಷ್ಟ ನಿವಾರಣೆ ಮಾಡಬೇಕಂದ್ರೆ, ಆ ದೇಶಕ್ಕೋಸ್ಕರ ನಾವು ಏನಂತ ಮಾಡಬೇಕಂದ್ರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಬಿಸಿಲಿಗೆ ನಡೀತದೆ. ಯಾಕೆಂದರೆ ಕಳೆದ 10 ವರ್ಷ BJP ಸರ್ಕಾರ ಏನು ಮಾಡಿದ್ದಾರೆ ನಿಮ್ಮ ಕಣ್ಣು ಮುಂದೆ ಇದೆ. ಬೆಲೆ ಏರಿಕೆ ಇರಲಿ, ಅದಾನಿ ಅಂಬಾನಿ ಶಾಹಿ ಇರಲಿ, ಬಡವ್ರ ಪರ ಒಂದು ಸ್ಕೀಮ್, ಒಂದು ಹೊಸ ಸ್ಕೀಮ್, ಯಾವುದು ಒಂದು ಹೊಸ ಸ್ಕೀಮ್ ತಂದಿಲ್ಲ. ಮಹಿಳೆಯರಿಗೆ ಪದೇ ಪದೇ ಅವಮಾನ ಅತ್ಯಾಚಾರ ಆಗ್ತಾ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಮಂತ್ರಿಗಳು, ಪ್ರಧಾನಿಗಳು ಅದ್ರ ಬಗ್ಗೆ ಆಕ್ಷನ್ ಬಿಡಿ ಒಂದು ಮಾತು ಕೂಡ ಮಾತಾಡಲಿಕ್ಕೆ ಹೊರಗಡೆ ಬರ್ತಾ ಇಲ್ಲ. ಮನ್ ಕಿ ಬಾತ್ ಅಂದ್ರೆ ರೇಡಿಯೋ ಅಲ್ಲಿನೇ ಇವರು ಮನ್ ಕಿ ಬಾತ್ ಹೇಳ್ತಾರೆ. ಜನ ಕಷ್ಟ, ಜನ್ ಕಿ ಬಾತ್ ಅಂತ ಏನು ಮಾತನೇ ಇಲ್ಲ. ಜನ ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಕರ್ನಾಟಕ ಅಲ್ಲಿ ಗಂಭೀರ ಬರ ನಡೀತಾ ಇದೆ, ಅದರ ಬಗ್ಗೆ ಮಾತುಕತೆ ಇಲ್ಲ. ಬರೀ BJP ಲೀಡರ್ಸ್ ಮತ್ತೆ ಪ್ರಧಾನಿಗೆ ಏನ್ ಬೇಕಂದ್ರೆ ಪ್ರಚಾರ ಪ್ರಚಾರ ಪ್ರಚಾರ, ಅದು ಕೂಡ ಸುಳ್ಳು ಪ್ರಚಾರ, ಅದು ಕೂಡ ನಾನೇ ಹಿಟ್ಲರ್ ಶಾಹಿ ಪ್ರಚಾರ. ಅವ್ರ ಅಭ್ಯರ್ಥಿ ನೋಡಿ, ನಾನು ಏನ್ ಮಾಡಿದ್ದೀನಿ ನೋಡ್ಬೇಡ, ನಾನು ಏನ್ ಮಾಡ್ತಾ ಇದ್ದೀನಿ ಅದು ಕೂಡ ನೋಡ್ಬೇಡ, ನನ್ಗೆ ಸಹಿತ ನೋಡ್ಬೇಡ, ನೀವು ಮೇಲೆ ನೋಡಿ ಮತ ಹಾಕಿ ಅಂತ. ಇವರು ಕಷ್ಟ, ಇವರು ದುಃಖ, ಇವರು ಧೈರ್ಯ. ಪುಣ್ಯಾತ್ಮ ಅವರು 6 ಟರ್ಮ್ ಹೇಳ್ಬಾರ್ದು, ದೊಡ್ಡವರು ಇದ್ದಾರೆ, ಹಿರಿಯರು ಇದ್ದಾರೆ. 6 ಟರ್ಮ್ MLA ಆಗಿ ಕೆಲಸ ಮಾಡ್ಲಿಕ್ಕೆ ಒಂದ್ ಜನ ಆಶೀರ್ವಾದದಿಂದ ಸಿಕ್ತು. 1 ಬಾರಿ ಸಚಿವರು ಕೂಡ ಆಗಿದ್ರು, 1 ಬಾರಿ ಸ್ಪೀಕರ್ ಸ್ಥಾನದಲ್ಲಿ ಕೂಡ, ಪೀಠ ಸ್ಥಾನದಲ್ಲಿ ಕುಂತವರು. ಇಂತಹ ಪವರ್ಫುಲ್ ಪೊಸಿಷನ್ಸ್ ಅಲ್ಲಿ ಕೂತ್ಕೊಂಡು ಕೂಡ ಒಂದ್ ಜನರ ಪರ ಕೆಲಸ ಆಗಿಲ್ಲ ಅಂತ ಶಿರ್ಸಿ ಅವರು ಸ್ವಂತ ಊರಿಂದ ಜನ ಹೇಳ್ತಾ ಇದ್ದಾರೆ. ತಾವು ಈ ಕಾರವಾರ ಕ್ಷೇತ್ರ ಅಲ್ಲಿ ಕೂಡ ನಿಮ್ಮ ಒಳಗೇನೆ ನೋಡೋಣ. ಅವ್ರದ್ದು ಒಂದ್ ಶಾಲೆ ಉಸ್ತುವಾರಿ ಸಚಿವರು ಆಗಿ, ಎಜುಕೇಶನ್ ಮಿನಿಸ್ಟರ್ ಆಗಿ ಏನ್ ಕೊಡುಗೆ ಕಾರವಾರ್ಗೆ ಇದೆ ಅಂತ ಇವತ್ತು ಸಂದರ್ಭ ಕೂಡ ಬಂದ್ಬಿಡ್ತದೆ. ನಾನು ಕೂಡ ಹಲವಾರು ಬಾರಿ ಹೇಳಿದ್ದೇನೆ, ನಾನು ಅಷ್ಟು ದೊಡ್ಡವರು ಇಲ್ಲ, ಚಿಕ್ಕ ವಯಸ್ಸ ಮತ್ತೆ ಚಿಕ್ಕ ಅನುಭವ ಕೂಡ ಒಪ್ಕೊಳ್ತೀನಿ. ನಾನು ಒಂದೇ ಟರ್ಮ್ MLA ಆಗಿದ್ದೀನಿ ಖಾನಾಪುರಲ್ಲಿ. ಆದ್ರೆ ಕೂಡ ಜನರ ಸೇವೆ ಮಾಡ್ಲಿಕ್ಕೆ ಜನ ಆಶೀರ್ವಾದ ಕೊಟ್ಟದು, ಆ ಉಪಯೋಗ ಸರಿಯಾಗಿ ಮತ್ತೆ ಜನರನ್ನ ತೋರಿಸಿದ್ದೀನಿ ಖಾನಾಪುರಲ್ಲಿ. ತಾವು ನೋಡಿರ್ಬೇಕು, ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಸಾಕಷ್ಟು ಬರಿತಾ ಇದ್ದಾರೆ. ಬಟ್
ಒಂದು ಗೈನಕಾಲಜಿಸ್ಟ್ ಆಗಿ 15 ಕೋಟಿದು 60 ಬೆಡ್ದು ಗೈನೆಕ್ ಹಾಸ್ಪಿಟಲ್ ಓನ್ಲಿ ಫಾರ್ ಡೆಲಿವರಿ ಆಫ್ ದ ವುಮೆನ್, ಬರೀ ಹೆಣ್ಮಕ್ಳು ಡೆಲಿವರಿಗೋಸ್ಕರ ಮಾಡಿರೋರು ಖಾನಾಪುರ ತರ ಕಾಡು ಪ್ರದೇಶದಲ್ಲಿ ಕೂಡ ಬಹಳ ಹೆಮ್ಮೆ ವಿಷಯ ಇದೆ ನನಗೆ. ಅದು ಕೂಡ ಬಿಜೆಪಿ ಸರ್ಕಾರ ವಿರುದ್ಧ ಇರ್ತಕ್ಕಂಥ ಕೆಲಸ. ಯಾಕೆಂದ್ರೆ ಇಷ್ಟ ಇದೆ, ಮನಸ್ಸಲ್ಲಿ ನೋವು ಅರ್ಥ ಆಗ್ತಾ ಇದೆ, ಏನು ಕಷ್ಟ ಇದೆ ಜನರಿಗೆ, ಅದು ತಿಳ್ಕೊಂಡು ಒಂದು ಅವಕಾಶ ಸಿಕ್ಕ ಮೇಲೆ ಅವಕಾಶ ನಾವು ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂದ್ರೆ ನಮ್ಮ ತರ ಮೂರ್ಖರು ಯಾರು ಇಲ್ಲ. ಅದಕ್ಕೆ ಈ ಅವಕಾಶ ಬಹಳ ಒಳ್ಳೆಯ ಅವಕಾಶ, ಒಳ್ಳೆಯ ಸಂದರ್ಭ. ಜನರಿಗೆ ಎಲ್ಲ ಅರ್ಥ ಆಗ್ತಾ ಇದೆ. 30 ವರ್ಷ MP ಕೆಲಸ, ಮತ್ತೆ 10 ತಿಂಗಳದು ಕಾಂಗ್ರೆಸ್ ಸರ್ಕಾರ ಕೆಲಸ, 10 ವರ್ಷದ್ದು ಬಿಜೆಪಿ ಸರ್ಕಾರದ ಕೆಲಸ ಎಲ್ಲ ಜನರ ಮುಂದೆ ಇದೆ. ಟಿವಿ ಅಷ್ಟೇ, ಟಿವಿ ಮಾಧ್ಯಮದ ಮಿತ್ರರು ಎಲ್ಲ ಸ್ನೇಹಿತರು ಇಲ್ಲಿ ಕೂಡ ಇದ್ದಾರೆ. ಬಹಳಷ್ಟು ಬಾರಿ ಏನ್ ತೋರಿಸ್ಬೇಕೋ ಕಟ್ ಪೇಸ್ಟ್ ಮಾಡಿ ಕೂಡ ಮೋದಿ 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 ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಈಗ ಜನರಿಗೆ ಕೂಡ ಈ 5 ಗ್ಯಾರಂಟೀಸ್ ಮುಟ್ಸೋದು ಕೆಲಸ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ಕೂಡ ಅರ್ಥ ಆಗಿದೆ. ಪಬ್ಲಿಸಿಟಿ ಇಲ್ಲ ನಮ್ದು ಅಷ್ಟು ಒಪ್ಕೊಳ್ತೀನಿ. ಕೆಲಸ ಮಾಡೋರು ಜನ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ತೋರಿಸ್ತೀವಿ, ಇನ್ನು ಮುಂದೆ ಕೂಡ ಕೆಲಸ ಮಾಡ್ತೀವಿ. ಇವತ್ತು ಇಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಡಿದ್ದು ಜನರಿಗೆ ಗೊತ್ತಾಗುತ್ತೆ ಯಾರು ಅವ್ರ ಪಾರ ಮಾತಾಡ್ತಾ ಇದ್ದಾರೆ, ಯಾರು ಅವ್ರಿಗೆ ಬರೀ ಸುಳ್ಳು ಭರವಸೆ ಕೊಟ್ಟು ಚಪ್ಪಾಳಿ ಹೊಡೆದು ಹುಯಿ ಅಂತ ಹೋಗಿ ಜೈ ಜಯಕಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಿಮ್ ತರ ನಾನು ಕೂಡ ಎಲ್ಲರೂ ಕಾಯ್ತಾ ಇದ್ದೀವಿ 15 ಲಕ್ಷ ಅಕೌಂಟ್ಗೆ ಬರ್ತದೆ ಅಂತ. 15 ಲಕ್ಷ ಬಿಡಿ, 15 ಪೈಸೆ ಕೂಡ ಇನ್ನೂ ಬಂದಿಲ್ಲ. 2 ಕೋಟಿ ಜಾಬ್ ಯುವಕರಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸ್ವಚ್ಛ ಭಾರತ್ ಯಾರು ಮೋದಿ ಹೇಳಿದ್ದಾರೆ, ಅದಕ್ಕೆ ಆಶ್ವಾಸನೆ ನೀಡಿದ್ದು ನಾವು ಈಡೇರಿಸಿದ್ದೇವೆ. ಪಕ್ಷದವರು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ನಮ್ಮ ಕ್ಷೇತ್ರದಲ್ಲೂ ಕೆಲಸ ಆಗ್ತಾ ಇದೆ. ಈಗ MP ಎಲೆಕ್ಷನ್ ಬಂದಿದೆ. ದಯವಿಟ್ಟು ನಂಬರ್ 1 ನಲ್ಲಿ ನಾಂಜಲಿ ನಿಂಬಾಳ್ಕರ್ ಅವರದ್ದು ಇದಿದೆ, ನಿಮ್ದು, ನಿಮ್ಮ ಮಕ್ಕಳದು, ನಿಮ್ಮ ಫ್ಯಾಮಿಲಿಯವ್ರದ್ದು, ನಿಮ್ಮ ದೋಸ್ತರದ್ದು ಎಲ್ಲರೂ ಒಂದು ಓಟ್ ಹಾಕಿ ನಮ್ಮ ದೇಶವನ್ನು ಸುಭದ್ರವಾಗಿ ಮಾಡಲಿಕ್ಕೆ ನಮ್ಗೆ ಸಹಕಾರ ಮಾಡಿ ದಯವಿಟ್ಟು. ನಂಬರ್ 1 3 ಸೆಕೆಂಡ್ ಒತ್ತು ಹಿಡಿಬೇಕು. ಬಟನ್ ಮೇಲೆ ಹಿಂಗೆ ಹಾಕ್ತಾ ಇದ್ರೆ 3 ಸೆಕೆಂಡ್ ಒತ್ತು ಹಿಡಿಬೇಕು. ಹಿಂಗೆ ಹಿಡಿದು ಮತ್ತೆ ತೆಗಿಯೋಂಗಿಲ್ಲ, ಹಿಡಿಬೇಕು. ಅಲ್ಲಿ ಆವಾಜ್ ಬರ್ತದೆ, ಟಿಂಗ್ ಅಂತ ಆವಾಜ್ बರ್ತದೆ. आवाज कारवार अरबी समुद्र आणि काळी नदीचं संगम स्नान, निसर्ग सौंदर्यात नटिल्या चित्ताकुला सदाशिवगडावर शैक्षणिक प्रगतीच्या आकर्षणाचं केंद्रबिंदू अमृता विद्यालय. विद्यार्थ्यालय भविष्य घडवचे विद्यास्थान अमृता विद्यालय. एफिलिएटेड टू CBSE एफिलिएशन नंबर 830173. ऍडमिशन सुरू असा. नर्सरी, प्री KG, LKG, UKG आणि 1ली ते 9वी पर्यंतच्या वर्गात प्रवेश सुरू. प्रवेश अर्ज शाळेच्या कार्यालयीन वेळा सकाळी 10 ते दनपारा 1 पर्यंत मिळू शकतले. विद्यार्थ्यालय भविष्य घडवूक सुशिक्षित संस्काराचे शिक्षक वर्ग, सुशोभित वर्ग आणि कॅरिडोर, कॉम्प्युटर लॅब, सायन्स लॅब, चित्रकला क्लास, डान्स क्लास, खेळा मैदान, 24 तास सुरक्षा रक्षक अशा विविध तऱ्हेच्या सुविधा असलेले अमृता विद्यालय, चित्ताकुला, सदाशिवगड, कारवार. अधिक माहितीसाठी संपर्क 08382266598. मोबाईल नंबर 9480789670. परराज्यातल्या सुव्यवस्थेसाठी येयल्या सुरक्षा फोर्साक आदरान स्वागत केले सदाशिवगड सेवा संघ बॉयज. कारवार येवच्या लोकसभा निवडणूक सुव्यवस्थेच्या खास देखरेखीसाठी सरकाराच्या आदेशाप्रमाणे गुजरातच्या कारवारात पॅरा फोर्स तुकडी येऊन चित्ताकुला पोलीस स्टेशनाच्या व्याप्तीत खास आपले बँडवादी पथकाच्या तालार मार्च रॅली काढून सार्वजनिकांसाठी जागृती मोहीम केली. चित्ताकुला पोलीस ठाण्याच्या सुरुवात केलेल्या या रॅलीक लिंक रोड मशिदीकडे वचून बाजार, शिवाजी चौक, महामाया देवस्थान ते महामाया देवस्थान रस्त्यान पिंपळकट्टापर्यंत आपल्या मार्च रॅलीन लोकां भितर जागृती मोहीम पार पाडली. या वेळार सदाशिवगडच्या सेवा संघ बॉयस या संस्थेन आपल्या संस्थेच्या पदाधिकारी आणि परिवाराच्या सदस्यांन या सुरक्षा बलाच्या फोर्साच्या सगळ्या टीमीक पुष्पवर्षाव करून जोरदार स्वागत केले. कारण गुजरात राज्यातल्यान आमगेर जिल्ह्याच्या सुव्यवस्थेसाठी हजर जाल्ल्या या फोर्साक एक नवचैतन्य आणि प्रेरणा मिळू अशी भावना मनात दवरून या सदाशिवगड सेवा संघ बॉयस तर्फेन तेमकां सगळ्याक पिवचे थंड उदकाचे बाटले, केळी आणि फळ दिवन जोरदार स्वागत केले. या वेळार या मानवीयतेच्या समाजसेवेबद्दल या सुरक्षा बलाच्या मुख्यस्थान सदाशिवगड सेवा संघ बॉयस या आयोजकाले आभार व्यक्त केले.
इतल्यान कारवार प्लस कोंकणी बातमीपत्र हिंगा सोंपता। व्हिडिओ लाईक करा, शेअर करा आणि कॉमेंट करच्याक विसरू नकात। कारवार प्लस कोंकणी न्यूज चॅनलाचे पुराय अपडेट मेळसाठी कारवार प्लस कोंकणी न्यूज चॅनल सबस्क्राईब करा आणि बेल आयकॉन क्लिक करा। धन्यवाद।